ರಾಮ ಮಂದಿರ ನಿರ್ಮಾಣ ಒಂದು ಪುಣ್ಯಪ್ರದ ಕೆಲಸ. ನಮ್ಮ ಕಾಲಘಟ್ಟದಲ್ಲಿ ಈ ಕೆಲಸ ಆಗುತ್ತಿದೆ ಅನ್ನೋದೇ ಒಂದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಅರೆಮಾದನಹಳ್ಳಿಯ ಶ್ರೀ ಶಿವಸುಜ್ಞಾನೇಂದ್ರ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ರಾಮ ಮಂದಿರ ನಿರ್ಮಾಣ ಶತಮಾನದ ಒಂದು ಪುಣ್ಯಪ್ರದ ಕೆಲಸವಾಗಿದ್ದು ನಮ್ಮ ಕಾಲಘಟ್ಟದಲ್ಲಿ ಈ ಕೆಲಸ ಆಗುತ್ತದೆ ಎನ್ನುವುದೇ ನಮಗೆ ಹೆಮ್ಮೆ. ರಾಮ ಮಂದಿರ ನಿರ್ಮಾಣದ ಕಾರ್ಯಕ್ಕೆ ಕೈಜೋಡಿಸುವ ಅವಕಾಶ ನಮ್ಮ ಹಿರಿಯರಿಗೂ ಸಿಕ್ಕಿಲ್ಲ, ಇನ್ನು ಮುಂದಿನ ಪೀಳಿಗೆಗೂ ಸಿಗುವುದಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಶಕ್ತಿಯಾನುಸಾರ ಈ ಕೆಲಸದಲ್ಲಿ ಕೈಜೋಡಿಸೋಣ ಎಂದು ಸ್ವಾಮೀಜಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ದೊರಕಿದೆ. ಅವಕಾಶ ಅಲ್ಲ, ಈ ನಿಧಿಯನ್ನು ಸಮರ್ಪಣೆ ಎಲ್ಲ ಕಡೆಗಳಲ್ಲಿ ಈ ಕಳೆದ ಜನವರಿ 15ನೇ ತಾರೀಕಿನಿಂದ ಮಕರ ಸಂಕ್ರಮಣ ಆದ ನಂತರ ಈ ಉತ್ತರಾಯಣದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಯಾನ ಪ್ರಾರಂಭ ಆಗಿದೆ. ಅಲ್ಲಿ ನಿಧಿಯನ್ನು ಸಮರ್ಪಣೆ ಮಾಡಲಿಕ್ಕೆ ನಮಗೆಲ್ಲರಿಗೆ ಒಂದು ಅವಕಾಶ ಬಂದಿದೆ. ಹಾಗಾಗಿ ಆ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮೆಲ್ಲರ ಒಂದು ಸೇವೆಯನ್ನು ಕಲ್ಪಿಸಲಿಕ್ಕೆ ಒಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೆ ಬಂದಿದೆ. ಬಹುಶಃ ಇದು ಎಲ್ಲರಿಗೆ ಎಲ್ಲ ಕಾಲದಲ್ಲಿ ಸಿಗ್ತಕ್ಕಂಥ ಅವಕಾಶ ಅಲ್ಲ. ಬಹುಶಃ ಹಿಂದೆ ಶ್ರೀರಾಮ ಆ ಲಂಕೆಗೆ ಆ ಸೇತುವೆ ನಿರ್ಮಾಣ ಮಾಡುವಾಗ ಹೇಗೆ ಎಷ್ಟು ಆ ವಾನರರಿಗೆ ಅವಕಾಶ ಸಿಕ್ತಿತ್ತಲ್ಲ, ತನು ಮನ ಧನಗಳ ಮುಖಾಂತರ ಸೇವೆಯನ್ನು ಸಲ್ಲಿಸಿದ್ರು. ಅಂಥ ನಿಟ್ಟಿನಲ್ಲಿ ಇವತ್ತು ನಮಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ದೊರಕಿದೆ. ಒಂದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥದ್ದೇನು ಅಂತಂದರೆ, ಹಿಂದಿನವರಿಗೆ ಇಂಥ ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ, ಮುಂದಿನವರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಸಮಕಾಲೀನದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೆ ಅಂತ ಒಂದು ಭಾಗ್ಯ ಬಂದಿದೆ ಅಂತ ಅಂದರೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು. ಹಾಗಾಗಿ ನಾವು ಮನೆ ಮನೆಯಿಂದ ಮನಃಪೂರ್ವಕವಾಗಿ ನಾವೆಲ್ಲರೂ ಕೂಡ ಶ್ರೀರಾಮ ಮಂದಿರಕ್ಕೆ ನಿಧಿಯನ್ನು ಸಮರ್ಪಣೆ ಮಾಡೋಣ. ಯಾಕಂತಂದರೆ ಮುಂದಿನ ಶತಶತಮಾನಗಳು ಉರುಳಿದ್ರು ಅಲ್ಲಿಯ ತನಕ ನಮ್ಮ ನೆನಪು ಅಲ್ಲಿ ಉಳಿತಕ್ಕಂಥದ್ದಿರ್ತದೆ. ನಮ್ಮಲ್ಲಿ ಆ ಒಂದು ಅಲ್ಲಿ ಸಮರ್ಪಣೆ ಮಾಡಿದಂಥ ಗುರುತು ಏನಾದರೂ ನಾವು ಜೋಪಾನ ಮಾಡಿ ಇಟ್ಕೊಂಡ್ರೆ